ಹಾರ್ದಿಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿ. ಹಾಗೆ SFC ಸೋಮೇಶ್ವರ ಫ್ರೆಂಡ್ ಸರ್ಕಲ್ನ ಶ್ರೀ ಚಂದ್ರಹಾಸ್ ಪೂಜಾರಿ ಅವರು ಕೂಡ ವೇದಿಕೆಗೆ ಬರಬೇಕಾಗು. ಹಾಗೆ ಅಧ್ಯಕ್ಷರಾದಂಥ ಶ್ರೀ ವಿಶ್ವನಾಥ್ ಇವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕಾಗಿ ವಿನಂತಿ. ಹಿಂದಕ್ಕೆ ಹೋದಾಗ ಈ ಹುಲಿ ವೇಷವನ್ನು ಹಾಕಿಕೊಂಡು ಶೋಭಾಯಾತ್ರೆಗೆ ಮೆರುಗನ್ನು ಕೊಡ್ತಾ ಇದ್ದಂಥ ತಂಡ. ಹಾಗೆ ಕಾಲಕ್ರಮೇಣ ಪ್ರತಿ ವರ್ಷವೂ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದರು. ಹಾಗೆ ಈಗ ಹಲವಾರು ವರ್ಷಗಳಿಂದ ಅದನ್ನು ಬಹಳ ವಿಜೃಂಭಣೆಯಿಂದ ನಡೆಸಿಕೊಂಡು ಬರ್ತಾ ಇದ್ದಾರೆ. ವೆಂಕಟೇಶ್ ಸೋಮೇಶ್ವರ ಇವರು ಅದರ ನೇತೃತ್ವವನ್ನು ಈಗ ಹಲವು ವರ್ಷಗಳಿಂದ ನಡೆಸಿಕೊಂಡು, ಹಾಗೆ ಮಾಧವ ಸೋಮೇಶ್ವರ ಇವರು ಕೂಡ ಅವರಿಗೆ ಮಾರ್ಗದರ್ಶನವನ್ನು ಕೊಡ್ತಾ ಈ ತಂಡ ಈಗ ಒಂದು ಉನ್ನತ ಸ್ಥಾನಕ್ಕೆ ಏರಿದೆ. ಈಗ ವೆಂಕಟೇಶ್ ಅವರ ಪುತ್ರ ನಿವೇಶ್ ಈ ತಂಡದ ಜವಾಬ್ದಾರಿಯನ್ನು ಹೊತ್ತು ಅತಿ ಶೀಘ್ರದಲ್ಲಿ ಉನ್ನತ ಮಟ್ಟಕ್ಕೆ ಏರುವಂಥ ಒಂದು ಸನ್ನಿವೇಶವನ್ನು ಅವರು ಸೃಷ್ಟಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಅವರನ್ನು ಅಭಿನಂದಿಸುವುದು ನಮ್ಮೆಲ್ಲರ ಕರ್ತವ್ಯ. ಅಭಿನಂದನೆ ಕೇವಲ ಅಭಿನಂದನೆ ಮಾತ್ರ ಅಲ್ಲ, ಇದು ಅವರು ಮಾಡಿದಂಥ ಆ ಸೇವೆಗೆ ಸೋಮನಾಥ ದೇವರು ಕೊಡುವಂಥ ಪ್ರಸಾದ ಎಂದು ಭಾವಿಸಬೇಕಾಗಿ ತಮ್ಮಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ. ಕ್ಷೇತ್ರ ತಂತ್ರಿವರ್ಯರನ್ನು ನಮ್ಮ ದೇವಳದ ಅಧ್ಯಕ್ಷರು ವಿನಂತಿಸಿಕೊಂಡಾಗ ಬಹಳ ಸ್ಪಷ್ಟವಾಗಿ ಕೂಡಲೇ ನಾನು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದೇನೆ, ಅವರಿಗೆ ನನ್ನ ಆಶೀರ್ವಾದವನ್ನು ದೇವರ ಆಶೀರ್ವಾದವೆಂದು ಭಾವಿಸಿ ಅವರು ಅದನ್ನು ಸ್ವೀಕರಿಸಬೇಕು ಎನ್ನುವ ಉದ್ದೇಶದಿಂದ ಕ್ಲಪ್ತ ಸಮಯಕ್ಕೆ ಕೂಡ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೆ ಅಭಿನಂದನೆಗಳು, ಅಭಿವಂದನೆಗಳು. ಈಗ ಹುಲಿ ವೇಷಧಾರಿಗಳಿಗೆ ಉದ್ದೇಶಿಸಿಕೊಂಡು ಒಂದು ಆಶೀರ್ವಾದದ ನುಡಿಗಳನ್ನು ನೀಡಬೇಕಾಗಿ ಮಾನ್ಯ ತಂತ್ರಿವರ್ಯರಲ್ಲಿ ವಿನಂತಿಸ್ತಾ ಇದ್ದೇವೆ. ಇದೊಂದು ಸಂತೋಷದ ವಾರ್ತೆ. 2 ದಿವಸಗಳ ಹಿಂದೆ ಈ ವಾರ್ತೆ ನನಗೆ ಯಾರೋ ಮುಟ್ಟಿಸಿದರು. ಅಂತೂ ಒಂದು ಸೋಮೇಶ್ವರ ದೇವಸ್ಥಾನ ಅಥವಾ ಈ ಪರಿಸರದ ಒಂದು ಅಭಿಮಾನವಾಗಿ ಹುಲಿ ಕುಣಿತ ಅಂದರೆ ನಮ್ಮ ತುಳುನಾಡಿನಲ್ಲಿ ಮಾರ್ನಮಿ ವೇಷದಲ್ಲಿ ಹುಲಿಗೆ ಒಂದು ಅಗ್ರಸ್ಥಾನವಿದೆ. ಈ ವೇಷ ನಮಗೆ ಚೌತಿಯ ದಿವಸ ಅದೇ ಹೊತ್ತಿಗೆ ಈ ಮಾರ್ನಮಿ ಸಮಯ ಹಾಗೆ ದೀಪಾವಳಿ ಸಮಯದವರೆಗೆ ಹಾಗೂ ವಿಶೇಷ ಸಂದರ್ಭದಲ್ಲಿ ಈ ಒಂದು ಕುಣಿತ ಒಂದು ಲೋಕಪ್ರಿಯವಾದಂತಹ ಒಂದು ಕುಣಿತ. ದೇಶದಾದ್ಯಂತ ಬೇರೆ ಬೇರೆ ರೀತಿಯಲ್ಲಿ ಕುಣಿತವಿದ್ದರೂ ಕೂಡ ನಮ್ಮ ದಕ್ಷಿಣ ಕನ್ನಡದ ಪ್ರತ್ಯೇಕವಾಗಿ ನಮ್ಮ ಕುಂದಾಪುರದಕ್ಕಿಂತ ಸ್ವಲ್ಪ ವ್ಯತ್ಯಸ್ತವಾಗಿ ದಕ್ಷಿಣ ಕನ್ನಡದಲ್ಲಿ ಹುಲಿ ಕುಣಿತ ಒಂದು ರೀತಿಯ ಮಾನಸಿಕವಾಗಿ ಒಂದು ರೋಮಾಂಚನಗೊಳ್ಳುವಂತಹ ಒಂದು ಅನುಭವ ನಾವು ಕಾಣಬಹುದು. ಅದರಲ್ಲಿ ಸ್ವಲ್ಪ ವ್ಯಾಯಾಮ, ಜಿಮ್ನಾಸಿಯಂ, ಅದರೊಟ್ಟಿಗೆ ಆವ ಭಾವಗಳು, ಒಟ್ಟಿಗೆ ವಾದ್ಯದ ಒಂದು ಶೂರತನವನ್ನು ಎತ್ತಿ ಹಿಡಿಯುವಂತಹ ಆ ವಾದ್ಯ ಘೋಷ, ಇದೆಲ್ಲವೂ ಒಂದು ಜನರಲ್ಲಿ ಒಂದು ರೀತಿಯ ಆವೇಶವನ್ನು ಉಂಟು ಮಾಡಿ ಆ ಕಲೆ ಒಂದು ಲೋಕಪ್ರಿಯವಾಗಿದೆ ಎಂಬುದಕ್ಕೆ ನಾವು ಕಾಣುತ್ತಿರುವಂತಹ ಈ ಹುಲಿ ವೇಷದ ಅಬ್ಬರ. ಬಹುಶಃ ಈ ನವರಾತ್ರಿಯಲ್ಲಿ ನಾವು ಕಂಡದ್ದೇ ಹುಲಿ ಕುಣಿತ, ಅದೇ ರೀತಿ ಹುಲಿ ವೇಷದ ಈ ಸ್ಪರ್ಧೆಗಳು ಎಲ್ಲದಕ್ಕೂ ಒಂದು ರೀತಿಯ ಆಕರ್ಷಣೀಯ ಕೇಂದ್ರವಾಗಿ ಬಂತು. ಹಾಗೂ ಈ ಪರಿಸರದಲ್ಲಿ ಇಷ್ಟು ಅಬ್ಬರವಾಗಿ ಒಂದು ಹುಲಿ ವೇಷಧಾರಿಗಳು ಇಷ್ಟೊಂದು ಒಂದು ಬಹುಮಾನವನ್ನು ಗಳಿಸಿದ್ದಾರೆ ಎಂದು ಕೇಳುವಾಗ ಸಂತೋಷದ ವಿಚಾರ. ರೈಗಳು ನನಗೆ ನಿನ್ನೆ ದಿವಸ ಈ ವಿಷಯ ತಿಳಿದು ನಮ್ಮ ಯುವಕರಿಗೆ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ
ಉನ್ನತವಾದಂಥ ನಮ್ಮ ಅದಕ್ಕೆ ಸಂಬಂಧಪಟ್ಟ ದೇವಸ್ಥಾನಕ್ಕೆ ಸಂಬಂಧಪಟ್ಟವರಿಗೆಲ್ಲ ಕರೆ ಕೊಟ್ಟು ಅವರ ಉಪಸ್ಥಿತಿಯಲ್ಲಿ ಅವರಿಗೊಂದು ಪ್ರೋತ್ಸಾಹದ ಮಾತು, ಅದರೊಂದಿಗೆ ಅವರಿಗೆ ಒಂದು ಅಭಿನಂದನೆಯನ್ನು ಕೊಡುವಂತಹ ಈ ಒಂದು ಸಂದರ್ಭ. ಕಲೆ ಅದು ಅಷ್ಟು ಸುಲಭ ಅಲ್ಲ. ಅವರು ಕುಣಿತದ ಆ ಶೈಲಿ ನೋಡಿದರೆ ನಿಜವಾಗಿಯೂ ಅದಕ್ಕೆ ಒಂದು ತಿಂಗಳುಗಟ್ಟಲೆ ಅಥವಾ ಒಂದು ಮಾನಸಿಕವಾದಂತಹ ಅಭ್ಯಾಸಗಳು ಒಂದು ತಿಂಗಳು ಅಥವಾ ಅದಕ್ಕಿಂತ ಹೆಚ್ಚು ಸಮಯ ಅವರು ಅದಕ್ಕೆ ವಹಿಸಿರ್ಬೋದು. ಅವರಿಗೆ ಸಿಕ್ಕಿದ ಮೊತ್ತಕ್ಕಿಂತ ಹೆಚ್ಚು ಅವರಿಗೆ ಅದಕ್ಕೆ ಖರ್ಚಾಗಿರಬಹುದು. ಅಂದರೆ ಅದರ ಒಂದು ಚಿತ್ರಣವೇ ಆ ಥರ ಇತ್ತು ಅಂತ ನನಗೆ ಅನಿಸ್ತದೆ. ಅದನ್ನು ಕಾಣುವಾಗ ನನಗೆ ಹಾಗೆ ಅನಿಸಿತು. ಅದಕ್ಕೆ ಪ್ರತಿಯಾಗಿ ಜನತೆ ಕೊಟ್ಟಂತಹ ಪ್ರೋತ್ಸಾಹ ಅವರನ್ನು ಇನ್ನಷ್ಟು ಹುರಿದುಂಬಿಸಿ ಚಂದದ ಇನ್ನಷ್ಟು ಈ ಆಧುನಿಕ ಕಾಲಘಟ್ಟದಲ್ಲಿ ಈ ಹುಲಿ ಕುಣಿತ ಎಂಬ ಆ ಕಲೆಗೆ ಹೆಚ್ಚಿನ ಮೆರುಗನ್ನು ಕೊಟ್ಟುಕೊಂಡು ಯುವಕರು ಅದರಲ್ಲಿ ಭಾಗಿಗಳಾಗಿ ಈ ದಸರಾ ಉತ್ಸವವನ್ನು ಇನ್ನಷ್ಟು ಮೆರುಗುಗೊಳಿಸುವಲ್ಲಿ ಅವರಿಗೆ ಸಾಧ್ಯವಾಗಲಿ ಅಂತ ಹೇಳುತ್ತಾ, ಇದಕ್ಕಿಂತ ಹೆಚ್ಚು ನನಗೆ ಹುಲಿವೇಷದ ಬಗ್ಗೆ ನನಗೆ ಗೊತ್ತಿಲ್ಲದ ಕಾರಣ ನಾನು ಜಾಸ್ತಿ ವ್ಯಾಖ್ಯಾನ ಮಾಡಲಿಕ್ಕೆ ಹೋಗುವುದಿಲ್ಲ. ವ್ಯಾಖ್ಯಾನ ಮಾಡಿದರೆ ಅದು ತಪ್ಪಾಗಬಹುದು. ಅಂತೂ ಎಲ್ಲರಿಗೊಂದು ಅಭಿನಂದನೆ. ಅದರೊಟ್ಟಿಗೆ ನಮ್ಮ ಹಿರಿಯರ ಉಪಸ್ಥಿತಿಯಲ್ಲಿ ನಿಮಗೆ ಸಿಗುವಂತಹ ಆ ಗೌರವವನ್ನು ನೀವು ಸ್ವೀಕರಿಸಿಕೊಂಡು ಇನ್ನಷ್ಟು ಉತ್ಸುಕರಾಗಿ ಈ ಒಂದು ಪ್ರತಿಭೆಯನ್ನು ನೀವು ಮುಂದುವರಿಸಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ವ್ಯಕ್ತಿಗಳು ಮಾಡ್ತಾ ಇದ್ರು, ಆದರೆ ಈ ಕರತಾಡನ ಮಾಡುವ ಮೂಲಕ ಅಭಿನಂದಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಏರ್ಪಡಿಸಲು ಮುಖ್ಯ ಕಾರಣಕರ್ತ ಇಂದ್ರನಾಥ ರೈ ಅವರು ಪಿಲಿನಲಿಕೆಯಲ್ಲಿ ಬಂದಿದೆ ಎಂದ ಕೂಡಲೇ ಎಲ್ಲರಿಗೂ ಫೋನ್ ಮಾಡಿ ದೂರವಾಣಿ ಕರೆ ಮಾಡಿ ಅವರಿಗೆ ಈಗಲೇ ಒಂದು ಸನ್ಮಾನ ಮಾಡಬೇಕು. ಪ್ರಪ್ರಥಮವಾಗಿ ಸೋಮೇಶ್ವರದಿಂದ ಒಂದು ಪ್ರಶಸ್ತಿಯನ್ನು ಅವರು ಮುಡಿಗೇರಿಸಿಕೊಂಡಿದ್ದಾರೆ. ಬಹಳ ಸಂತೋಷದ ವಿಚಾರ. ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸಲಾಗಿ ಹೃದಯ ವೈಶಾಲ್ಯತೆಯನ್ನು ಪಿಲಿವೇಷ ಶುರು ಅಂದ್ರೆ ಮಾಧವರ ಆಯ್ತಾ ಮಾಧವ ಮುಲ್ಲೊಲ್ಲೆ ಮಾಧವ ಇತ್ತದ ನಿವೇಶನ ಪಪ್ಪ ವೆಂಕಟೇಶ್ ಮುಖ್ಯ ಪೂರ ಸೇರಿದ ಒಂದು 4 ವರ್ಷ ತುಂಬ ಮಲ್ತಿನ ಪಿಲಿ ಇನ್ನು ಓಡಮೊಟ್ಟೆ ಎತ್ತನ ಮಾಡನ್ನ ಇನ್ನು ದಕ್ಷಿಣ ಕನ್ನಡ ನಂಗೆ ಕೊಂಚ ಕಡಿಮೆ ಸೋಮೇಶ್ವರದ ಕಲಿಗೆ ಪ್ರಥಮ ಸ್ಥಾನ ಪಡೆದು ಹಾಗೆ ಇತ್ತದ ಜವಂಡೇರಿ ವೆಂಕಟೇಶ ನಮಗೆ ನಿವೇಶಿ ಒಕ್ಕ ನೆಕ್ ಈ ಪಿಲಿ ನಲಿಪೇರ ಟ್ರೈನ್ ಮಾಡ್తున్నారు ಅವ್ರನ್ನ ವಿಶ್ವನಾಥ ಮಹೇಶ್ ನಿಜವಾದ ಅಕ್ಲೆಗೆ ಎಂಕ್ಲ ಸೋಮನಾಥ್ ದೇವರ ನಿಕ್ಲೆ ನನ್ನ ತುಂಬ ಹೋರಾಟ ಅಂಚೆನೆ ಭಾಗವಹಿಸಿನ ಈ ಸ್ಪರ್ಧೆ ಭಾಗವಹಿಸಿನ ಪಿಲಿತ ಮಕ್ಕಳು ಪಿಲಿತ ತಂಡದಕ್ಕಳು ಭಾರಿ ಪೂರ್ಲಿ ಅಂತ ಪ್ರಿಯೆ ಭಾರಿ ಶೋಕದ ಸ್ಟೆಪ್ ಭಾರಿ ಶೋಕದ ಒಂದು ನಲಿಕೆ ನಿಜವಾದ ಬಾರಿ ಎಂಗ್ಲೆ ಖುಷಿ ಅಂದೆ ತೂದು ಎಂಗ್ಲೆ ಮೈ ರೋಮಾಂಚನ ಆತಂದೆ ಐದು ಮಗನ್ ಸೆಕೆಂಡ್ ಟೀಮ್ ಇತ್ತಂದೆ ಅವ್ಗಳು ಇಲ್ಲ ಕೆಲವು ಇಲ್ಲಡೆ ಬರ್ತಾರೆ ಅವು ನಲಿಕೆ ತೂದು ಎಂಗ್ಲೆ ಆಶ್ಚರ್ಯ ಆತನ ಮಗ ಅಪ್ಪನ ಮಕ್ಕಳ ನಲಿಕೆ ಐದಲ ಬಾರಿ ಎಂದು ಐದು ಮಾತಿಲ್ಲ ಚಂದ್ರಿ ಆಗ್ಲ ಮೆಂಟರ್ ಇಂಚಿನ ಜವಣೇರು ಪೂರ ಸೇರಿದು ನೆಟ್ ಗೆಂದಿ ಕೂಡಲೇ ಬಂಡೆ ಇಂದು ನಮ್ಮ ಒಂಜಿ ಆದ್ಯವ ಕರ್ತವ್ಯ ಸೋಮನಾಥನ ನೆಟ್ಟದ ನಂಗೆ ಒಂಜಿ ಈತಮಲ್ಲ ಪ್ರಶಸ್ತಿ ತಿಕ್ಕನು ನಂಗೆ ಒಂಜಿ ಸೋಮೇಶ್ವರದ ಊರಿಗೆ ಒಂಜಿ ಪುದಾರ್ ಬೈದಂಡೆ ಆಗ್ಲೇ ಸೋಮೇಶ್ವರ ದೇವಸ್ಥಾನ ಯೋಗೇಶ್ ಫೋನ್ ಮಾಡ್ಕೊಂಡೆ ನಮ್ಮ ಒಂಜಿ ಸನ್ಮಾನ ಮಾಡ್ಬೇಕು ವೇದಿಕೆ ಮಾಡ್ಕೊಂಡು ದಾಲ್ ಸೋಮೇಶ್ವರ ದೇವಸ್ಥಾನ ಸನ್ಮಾನ ಮಾಡ್ಬಿಡಿ ಬಂಡೆ ನೀ ಕಾಲ ಕೂಡ್ ಬೈದಂಡೆ ಮಾತೆಲ್ಲ ನಿಕ್ಲು ಸೇರ್ತಾರೆ ಸಹಕಾರ ಕೊಡ್ತಾರೆ ಎಂಗ್ಲಿಗೆ ಬಾಡಿ ಒಂಜಿ ಖುಷಿತ ಸಂದರ್ಭ ನೆಕ್ ರವಿಲ ಫೋನ್ ಮಾಡ್ತದೆ ರಾಮದಾಸ್ ಪೂರ ನಮ್ಮ ಒಂಜಿ ಅಕ್ಲಿಗೆ ಸನ್ಮಾನ ಬಂದದ್ದು ಎಂಗ್ಲ ಒಂಜಿ ಎಲ್ಲಿಯ ಒಂಜಿ ಅಭಿಮಾನ ಪೂರ್ವಕವಾದ ಕೊರ್ಪಣ ಒಂಜಿದ್ದು ನಂಜಿ ಪ್ರಸಾದ ಸೋಮನಾಥನ ಅವೇ ನಿಕ್ಲು ಜೊತ್ತೊಂದು ನನ ದುಂಬಗ್ಲ ಈ ಪ್ರಶಸ್ತಿ ನಿಕ್ಲು ಒರಿಪೋಡು ಈ ಸಂದರ್ಭ ಫೋನ್ ಒಂದು ರಡ್ ಪಾತ್ರ ಎನ್ನುವುದು ಒಂದು ಕೇವಲ ಅಭಿನಂದನೆ ಅತ್ತು ಸೋಮನಾಥ ದೇವರ ಕೊರ್ಪಿನ ಪ್ರಸಾದ ನನ್ನ ದುಂಬಗಲ ನಿಕಲ ಕೀರ್ತಿ ಊರಿಡ್ಕ ಪಸರಿಸಡು ಪಂತ ಆಶೀರ್ವಾದದ 2 ನುಡಿ ಮುತ್ತುನು ನಮ್ಮ ಅಧ್ಯಕ್ಷರು ಕೊರಿಯರು ಅವರಿಗೆಲ್ಲ ಧನ್ಯವಾದಗಳು. ಅಂಚನೆ ಪಿಲಿವೇಷ ತುಳುನಾಡದ ಸಂಸ್ಕೃತಿದ ಒಂದು ಅವಿಭಾಜ್ಯ ಅಂಗ. ನೆತ್ತ ನಲಿಕೆದ ಪೊರ್ಲೆ ಬಾರಿ ವಿಶೇಷ. ಅಂಚ ನಮ್ಮ ದೂರದ ಉದ್ಯಮಿ ಸುಧೀರ್ ಶೆಟ್ಟಿ ಮುಂದೇನು ತೂದು ಭಾರಿ ಭಾವ ಪರವಶರಾತೀರಿ. ಅಂಚನೆ ಇನ್ನಿತ ಈ ಕಾರ್ಯಕ್ರಮಗೂ ಆರು
ಸಂಪೂರ್ಣ ಸಹಕಾರ ಕೊಡ್ತೀರಿ ಅಲ್ಲ ಆರು ಬರ್ತದೆ ತಂಡನು ಉದ್ದೇಶಿಸದೆ ಎರಡು ಪಾತೆರನ್ನ ಅಲ್ಲ ಎಡ್ಡೆತ್ತಿನದು ಎಂಗಿಲ್ಲ ಅನಿಸಿಕೆ ಮಾನ್ಯ ಸುಧೀರ್ ಶೆಟ್ರು ಎರಡು ಪಾತೆರಡು ಒಂದು ವಿನಂತಿ ನಂಗೆ ಸೋಮೇಶ್ವರದ ಕ್ಲಿಗೆ ನೀವು ಬಾರಿ ಒಂದು ಖುಷಿತ್ತ ದಿನ ದಯ ಬಂದಾಗ ಸೋಮೇಶ್ವರದ ಫ್ರೆಂಡ್ ಸರ್ಕಲ್ 2023 ಪಿಲಿನಲಿಕೆದ ಪ್ರಥಮ ಬಹುಮಾನ ಪಡೆದರೆ ಪನ್ಪಿನ ಒಂಜಿ ಕೇಂದ್ರ ಭಾರಿ ಒಂಜಿ ನಮಕ್ ಖುಷಿ ನಮ್ಮ ಪುರ ಬೊಂಬೈ ಹಿಡ್ಪುನು ಆಂಡಲ ಎಂಕುಲು ಈ ಸರಿ ಒಂಜಿ ಇಲ್ಲೇ ಇಡೆ ಮಾರಣೆ ಮೇಲೆ ವೇಷ ಪುರ ತೂಕ ಅದಕ್ಕೆ ಆ ಸಂಭ್ರಮ ತೂಕ ಬಂದು ಬೊಂಬೈ ಎಂಕುಲು ಇಡೆ ಬೈದನಕ್ಲಿಗೆ ಒಂಜಿ ಭಾರಿ ಖುಷಿ ಇಟ್ಟು ತೂವರ ದಿಕ್ಕನ ಒಂಜಿ ಅವಕಾಶ ಎಂಕುಲು ಮರಳಿ ಸೋಮೇಶ್ವರ ಇಂಚೆನೆ ಬರ್ರೆ ಬನಗೆ ಎನ್ನ ಮಗ ಎಂಕುಲು ಆಯ್ತು ಪಿಲಿತ ವೇಷ ಪಾಡೊಂದಿತ್ತೇರಿ ಎನ್ನ ಮಗಲು ಮಂಡು ಎಂಕುಲು ಒಂಜಿ ಪಿಲಿತ ವೇಷ ಪಾಡನ ತೂವರೆ ಉಂಡು ಮಂಡು ಓದು ತೂಯ ಅಲ್ಲೊಂಚೂರು ಫೋಟೋ ದಿತ್ತೋಲು ಎಂಕ್ಲಿಗೆ ಅಕ್ಕಲ್ ನಟ್ಟು ಬಾತಿರ್ದು ಬತ್ತು ಭಾರಿ ಖುಷಿ ಆಂಡು ದಾರ್ನ ವೇಷಧಾರಿಲ್ಲ ಆ ಒಂಜಿ ಉತ್ಸಾಹ ಅಕ್ಕಲ್ಲ ಒಂಜಿ ಆ ಒಂಜಿ ಆತುಕತೆ ಉಂಡತೆ ಅವು ಭಾರಿ ಮಲ್ಲ ಒಂಜಿ ಮಾತಾಡಿಲ್ಲ ಖುಷಿ ಪಡೆಯುವಂತಿನ ವಿಷಯ ನಮ್ಮ ಪಿಲಿನಲಿಕೆ ತುಳುನಾಡದ ಒಂಜಿ ಪುರಾತನ ಕಾಲದ ಒಂಜಿ ಅವನ ನೃತ್ಯ ಅವೇನೊಂಜಿ ಇತ್ತ ನಮ್ಮ ಜನಪ್ರಿಯ ಮಲ್ತದ ಒಂಜಿ ಉನ್ನತ ಮಟ್ಟಗೂ ನಮ್ಮ ಕೊನುಪಿನ ನಮ್ಮ ತುಳುನಾಡದ ಬಾಯಲ್ಲಿ ಒಂಜಿ ಹೆಮ್ಮೆಯ ವಿಷಯ ಅಂಚೆ ನಮ್ಮ ತುಳುನಾಡದ ಮಾತ ಜನಲ ಆ ಒಂಜಿ ಕಲೆ ನನಾದು ಮುಂದುವರಿಸಿದ ಇಡೀ ದೇಶಡು ಅಂಚೆನೆ ಪರದೇಶಡು ಅವು ಜನಪ್ರಿಯವಾದ ಅವು ಎಡ್ಡೆ ನಾನು ಇರ್ತಿರ್ದವು ತುಳುನಾಡದ ಒಂದು ಕಲೆ ಬಂದು ಒಂಜಿ ತಿರುಪಲ್ಕ ನಮಲ ಮಾತ ತನು ಮನ ಧನಟು ಅವೇನೆ ಸಹಕಾರ ಮಲ್ತದೆ ಅವೇನು ನನಾತ ದುಂಬತ್ ಕೊನುಪಿಲ್ಲಕ ನಮ್ಮ ಮಾತ ಅವೇನು ಪ್ರೋತ್ಸಾಹ ಮಲ್ಪೊಡ್ದು ಎನ್ನ ಒಂಜಿ ವಿನಂತಿ ಅಂಚೆನೆ ಈ ಪಿಲಿ ವೇಷಧಾರಿಗಳು ಬಾರಿ ಒಂದು ಉತ್ಸುಕತೆ ಪಾರ್ಟಿಸಿಪೇಟ್ ಮಲ್ತದೆ ಅವೇನು ಎಡ್ಡೇಡು ಕೊನುತಿನ ಅಕ್ಲಿ ಮಾತ ಹೃದಯಪೂರ್ವಕ ಎನ್ನ ಅಭಿನಂದನೆ ಅಂಚನೆ ನನ ಬರ್ಪಿನ ವರ್ಷದ ಈ ಸ್ಪರ್ಧೆಡ್ಲ ಅಕುಲು ಮುಂದೆಟ್ಟೆಚ್ಚು ಸ್ಫೂರ್ತಿಡು ಅವೇನು ಗೊಬ್ಬುದು ಅಕುಲು ಬರ್ಪಿನ ವರ್ಷಲ ಈ ನಮ್ಮ ಬಹುಮಾನನು ಸೋಮೇಶ್ವರದ ಫ್ರೆಂಡ್ಸ್ ಕ್ಲಬ್ ಕನೋಡು ಬಂದು ಸೋಮನಾಥೇಶ್ವರ ಅಕ್ಲಿಗೆ ಬೋಡುತ್ತಿನಾಥ್ ಆಯುರಾರೋಗ್ಯ ಆಯುಷ್ಯ ಅಂಚನೆ ಶಕ್ತಿ ನಡು ಕೊರಡು ಒಂದು ಹಾರೈಸದು ಎಂಕ್ಲೇನು ಬೊಂಬೈ ಎಂಕ್ಲು ಬತ್ತಿನಕ್ಲಿಗೆ ಈ ಸನ್ಮಾನ ಕೊರ್ನಿಕ್ ಮಾತೆರೆಕ್ಲ ಎಂಕ್ಲ ಹೃದಯಪೂರ್ವಕ ಧನ್ಯವಾದ ಆ ರೀತಿಡು ಬುಳೆ ಒಂದು ಭಕ್ತನಿಂದ ಪಂಪಿನ ಸಂಗತಿನೇ ಅತಿ ಸೂಕ್ಷ್ಮವಾದ ತೋಂದಿತ್ತನಾರ್ದು ಬಂಡ ನಮ್ಮ ಪದ್ಮನಾಭ ಶೆಟ್ಟಿ ವರ್ಕಾಡಿ ವಗೆ ಮಾಧವ ಸೋಮೇಶ್ವರ ಅರೆಗಿಸಲ್ಲುಂಡು ನಯನ ಬಂಡ ಏಪಲ ಮಾಧವೇ ಎಂದು ಮತ್ತೆ ಬಾರಿ ಇದ್ರ ಬಗ್ಗೆ ವಿಮರ್ಶೆ ಅಂತಂದು ಅವಲ್ಲ ದಲ ಶಾರದೋತ್ಸವಡು ಪ್ರಥಮವಾದ ಆ ಒಂದು ನೈಪುಣ್ಯಂಚಿನ ಅವಕಾಶ ಮಲ್ಪಡ್ಕೊಂಡು ಯಾವ ಬಾರಿ ಪ್ರಯತ್ನ ಬತ್ತೆ ಅಂಡ್ ಆ ಸಂದರ್ಭ ಆಯ್ತು ಇದಕ್ಕೆ ಮಾಧವೇರೆ ಮುಲ್ತಿರು ಶಿಫ್ಟ್ ಆಯ್ರಿ 5 ಬೊಕ್ಕದ ಆ ನಮ್ಮ ಸೋಮೇಶ್ವರ ಜವನೇರೆ ಮತ್ತು ಒಟ್ಟು ಸೇರೊಂದು ಈ ಪಿಲಿವೇಷ ಅಂಡ ಪಿಲಿವೇಷ ಬಂಡ ಬಾರಿ ಪವಿತ್ರವಾದ ವೇಷವು ಪಿಲಿವೇಷರು ಐತನೇ ಆಯ್ನ ಒಂದು ಮಹತ್ವ ಉಂಡು ಐನ ಮಾತೆಲ್ಲ ಮಲ್ಪರ ಆಪದಿ ದಯವಂಡ ಅವು ಶುದ್ಧಾಚಾರಡು ಮಲ್ಪನಂಚಿನ ವೇಷ ಆ ವೇಷದ ಶುದ್ಧಾಚಾರ ಇಜಿನಡ ಪೇಂಟ್ಲ ಉಂತುಜಿಗೆ ಆ ವೇಷದ ಪೇಂಟ್ಲ ಉಂತುಜಿಗೆ ಪಕ್ಕದಲ್ಲಿ ಮರ್ಕ ಸಂಕಟ ಆತಂದು ಐಕೆ ಆ ಊದು ಪಾಡ್ನಂಚಿನ ಅವಡು ಆ ಶುದ್ಧಾಚಾರ ಅವಡು ಮತ್ತು ಐನು ಅನುಸರಿಸಿದ ಮಂತನೇ ಇಂಚಿನ ನಮ್ಮ ಈ ವೇಷಧಾರಿಗಳು ಉತ್ತುಂಗಗೂ ಹೋದು ಎಡ್ಡೆ ನಲಿಕೆಡು ಇಂಚಿನ ಬಹುಮಾನಗಳು ಮತ್ತು ದೆತನಲ್ಲಿ ಪಂಡದು ಎನ್ನ ಅನಿಸಿಕೆ ಅಂಚನೆ ದುಮ್ಮಂಚಿ ಕಾಲ ಇತ್ತಂದೆ ಎಂಕಲ್ ಮತ್ತು ಎಲ್ಲಿಯಪ್ಪನಾಗ ಓಲು ದುಂಬದ ಕಾಲಡು ಸೋಮೇಶ್ವರ ಪಿಲಿ ಇತ್ತಂದು ತಿಮ್ಮಪ್ಪನ ಪಿಲಿ ಗೇಡ್ದಲ್ಪ ತಿಮ್ಮಪ್ಪನ ಪಿಲಿ ಯೋಗೀಶ್ ಸೋಮೇಶ್ವರನ ಸಿದ್ದೆಮೇರನ ಪಿಲಿ ಇತ್ತಂದು ಅಪ್ಪ ಎಂಕಲು ಈ ಟಾಸಿದೊಟ್ಟಿಗೆ ಬೆರಿಯೇ ಪೆರುವೈಲು ಅಂಚೆ ಮತ್ತು ಹೋದು ಇತ್ತೆ ದುಮ್ಮು ಮತ್ತು ಇತ್ತದ ಲೆಕ್ಕ ಮಾರ್ಗಜ್ಜಿ ಎಂಕಲು ಸಾಧಿತತ್ತದೆ ಅವಳು ಬಾಕಿ ಆದ ಇಲ್ಲಲು ಪೆಟ್ಟು ತಿಂದನ ಏತೋ ಸಂದರ್ಭಗಳುಂಡು ಲೇಟ್ ಆಯ್ನೇಕ ಇಲ್ಲಲು ಪೆಟ್ಟು ಪಿಲಿವೇಶ ತುಯ್ಯರ ಪೋಯಿನ ಆಡ ಕ್ರಮೇಣ ಈ ಒಂಜಿ ತಂಡ
ಎಡ್ಡೆ ರೀತಿಡೆ ನಡೆದೊಂದು പോകുന്നുണ്ട് ದುಂಬದ ಕಾಲೋಡ ಅಂಚೇತನ ಪಂಡ ಅದು ಪಿಲಿವೇಶ ಬತ್ತನ ಪಂಡ ಇಲ್ಲದ ಯಜಮಾನಿ ಒಂದು ತಾರಾಯಿನ ನೀರು ಮುರುಕದ ಪೂರ ಪಿಲಿಕ್ಲೆಗೆ ತೆರೆಸುತ್ತೆರೆಂಡು ತೆರೆಸುತ್ತದು ಐದು ಕಲ್ಲಿಗೆ ಹಾಕಿ ಬಕ್ಕ ಅವು ನಲಿಪೆರೆ ಕಾಸೆ ಪಟ್ಟರೆ ಸ್ಟಾರ್ಟ್ ಇತ್ತವು ಮತ್ತು ಪೋತುಂಡು ಆ ಪೋತನ ಅಲ್ಲ ಕೆಲವು ಜನ ಏನು ಒರಿದಂದರೆ ನಮ್ಮ ಈ ಸಂದರ್ಭದ ಎಂಜಿನ ಮಂಡ ಈ ನಮ್ಮ ತುಳುನಾಡದ ಸಾಂಸ್ಕೃತಿಕ ಈ ಕಲೆಯನ್ನು ಮಹತ್ವ ಏನೊಂದು ಕಲೆ ಮಾರನೇ ಮೇಗೆ ಮಲ್ಲ ವೇಷ ಬಂಡ ಪಿಲಿವೇಷ ಐನು ನಮ್ಮ ಹೊರ್ತು ನೋಡು ಇತ್ತ ಮಾತು ಎಂಚ ದುಂಬು ಕುರಿ ಹಾಕು ನಂದಿತ್ತು ನೆಟ್ಟು ಕೆಲವು ಜನ ಕುರಿ ಹಾಕೊಂಡು ತುತ್ತು ಸೇರ್ತದೆ ಹೆಚ್ಚಿನ ಕಲೆ ಅಂದರೆ ಎಣ್ಣ ಪ್ರಾಯದಗಳೆಲ್ಲ ತುದುಪ್ಪರು ಇದು ತನ ಕುರಿ ಅದನ ಕುರಿ ಹಾಕೋಣ ಜೀವದ ಕುರಿನೂ ಹಾಕೊಂಡಿತ್ತ ಇತ್ತೆಂಚಿನ ಮಂಡ ಪ್ರಾಣಿಲನ ದಯಾಸಂಘ ಅವು ಜನ ಮಕ್ಕೇನೊಂದು ಪಿಲಿತ ಉಗುರು ಐಟು ಅರೆಸ್ಟ್ ಹಾಪುನಿ ಅಂಚೆ ನನ್ನ ನವಿಲು ದಗರಿಕ್ಲ ಅರೆಸ್ಟ್ ಚಾನ್ಸ್ ಉಂಡು ನವಿಲು ದಗರಿ ಇವಲ್ ಮತ್ತು ಉಪಯೋಗ ಬಂದ್ಬೇರೆ ಈಜಿನ ತುಂಬ ಕುರಿ ಹಾಕಿರ್ತದೆ ಜೀವದ ಕುರಿನ ಐನೇ ಅಂದ್ರೆ ಬಚ್ಚಾದ ಐಲ್ನ ಗೊಬ್ಬಾದ ಹಾಕೋಣ ಐತ ಬದಲಿಗೆ ನಮ್ಮ ರಮನಾಥ್ ಬಂಗೇರ ಪಲ್ಲೆಕನೆ ಅರಿತ ಮುಡಿ ಹಾಕಿದ ಬದಲಾವಣೆ ಕೆಲವೊಂದು ಬದಲಾವಣೆ ಸ್ಟಾರ್ಟ್ ಆಂಡೆ ಐತೊಟ್ಟಿಗೆ ಈ ಪಿಲಿವೇಷನ್ನು ದುಮ್ಮೋತ ಮಹಿಳೆಯರು ಪಿಲಿವೇಷದ ಭಾಗವಹಿಸೋದು ಭಾರಿ ಕಮ್ಮಿ ಮಹಿಳೆಯರೆಲ್ಲ ಪಿಲಿವೇಷದ ಭಾಗವಹಿಸೋದು ಅಕಲ್ಲ ಎಡ್ಡೆ ಆ ನಲಿಕೆಯನ್ನು ತೋರಿಪೋನಂಚಿನ ಆ ಸಂದರ್ಭ ನಮ್ಮ ಉಡುಪಿಲಿ ಜಾಸ್ತಿ ಉಂಟು ಮೂಲಂತೆ ಕಮ್ಮಿ ಈ ನಮ್ಮ ಸೋಮೇಶ್ವರ ಫ್ರೆಂಡ್ ಸರ್ಕಲ್ ಮೆಕ್ಕಲು ಐನಾತ್ ಎಡ್ಡೆ ರೀತಿ ನಮ್ಮ ಇತ್ತಿಗಿಲ್ಲ ಮಾತ ಕೊಡಲ ಓಲ್ ಮಾತ ನಂಡು ಯಾನಂಜೆ ವಿಷಯಕ್ಕೆ ಬೊಕ್ಕೊಂಜಿ ಕೊಡಿಡು ಮೆಕ್ಕಲು ಪ್ರಯತ್ನ ಮಾಡ್ತಾರೆ ಅವ್ಲು ಆಯಿಜಿ ಈಗಿನ ಉಲ್ಲ ಫಸ್ಟ್ ಬೈದುಗೆ ಅಂತ ಬಂದು ಕೇಂಡೆ ಅವ್ಳು ಎಂಜಿನ ಒಂದು ವ್ಯತ್ಯಾಸ ಆದ ಅವ್ಳು ಆಯ್ಜಿ ಈಜಿನ 2 ಕೋಟಿ ಇಲ್ಲ ಮೆಕ್ಕಲೆ ಫಸ್ಟ್ ಪ್ರೈಸ್ ತಿಕ್ಕೊಂಡು ಚಾನ್ಸ್ ಇದ್ದಾನೆ ಅಂತೂ ಒಂಜಿ ಕಾಡಿನ ಫಸ್ಟ್ ಪ್ರೈಸ್ ತಿಕ್ಕೊಂಡು ನನ್ನ ಮೆತ್ತಿಗೆ ಓದೋಲ್ ಮತ್ತು ನಮ್ಮ ಪೋಪನ ಆ ಸೋಮನಾಥನ ದಯಟು ಈಗಲೇ ಮಾತ್ರ ಆಯುಧ ಆರೋಗ್ಯ ಕೊರದು ಎಡ್ಡೆ ವಿದ್ಯೆ ಬುದ್ಧಿ ಕೊರದು ಈ ಒಂದು ವೇಷವನ್ನು ದುಂಬತ್ತ ನೇನು ಒರಿತೊಂದು ಬರ್ಕೊಂಚಿನ ಆ ಪುಣ್ಯಕೀರ್ತಿ ನಿಕ್ಲಿಗೆ ಒದಗಾದ ಕೊರಡಂದು ಆ ಸೋಮನಾಥನ ಕೇನೊಂದು ಎನ್ನ ಈ 2 ಪಾತ್ರನ ಕೊರದು ಎಂಟು ಪಾತ್ರಕ್ಕೆ ಅವಕಾಶ ಕೊರಕ್ಕೆ ಧನ್ಯವಾದ ಎಂದು ಕೊರಲಿದೆ. ನಂಗೆ ಒಂದು ಭಾರಿ ಸಂತೋಷದ ಕಾರ್ಯಕ್ರಮದ ನಮ್ಮ ಮಾತ ಭಾಗವಹಿಸಿದ ಸೋಮೇಶ್ವರದ ಈ ಒಂದು ಪಿಲಿತ ತಂಡ ಒಂದು ಸೋಮೇಶ್ವರ ಈ ಒಂದು ನಮ್ಮ ಗ್ರಾಮಗೂ ಗೌರವ ಕೊರ್ಪುನಂಚಿನ ಒಂದು ಕಾರ್ಯ ಆತನದ ಪನ್ನೀರ ಬಾರಿ ಸಂತೋಷ ಒಂದುಂಡು ಐಕ್ ಆ ಒಂದು ವಿಚಾರನ ತೆರೆಯೊಂದು ಏನಿ ರವೀಂದ್ರನಾಥರನ್ನ ನಮ್ಮ ವ್ಯವಸ್ಥಾಪನಾ ಸಮಿತಿದ ಅಧ್ಯಕ್ಷರು ನಮ್ಮ ಊರದ ಪಿಲಿತ ಗೊಬ್ಬುನಂಚಿನ ಜವನೆರೆಗೆ ನಂಗೆ ದಾದ ಪ್ರಶಸ್ತಿ ಪ್ರಧಾನ ಆತಂಡ ಐಕ್ ನಮ್ಮ ಅಭಿನಂದನೆ ಸಲ್ಲಿಸವನ ನಮ್ಮ ಕರ್ತವ್ಯ ಅಂದು ಬಂಡಿದ್ದು ಇನ್ನು ಮಾತೆರಲ್ಲ ಟ್ರಸ್ಟ್ ದಾಖಲೆ ಮಾತ ಒಟ್ಟು ಸೇರ್ಸ ಒಂದು ಪದ್ಮನಾಭ ತಂತಿರಲ್ಲ ಇನ್ನು ಬ್ಯುಸಿ ಇತ್ತನ್ನೆಲ್ಲ ಆರೆಗಲ ಪಂಡಿದ್ದು ನಮ್ಮ ಊರದ ಜವನೆರೆಗೆ ಇನ್ನು ಗೌರವಾರ್ಪಣೆ ಮಲ್ಕೊಡೊಂದು ಮಲ್ಪಿನ ಕಾರ್ಯಕ್ರಮನ ಇನ್ನು ನಿಗಂಡು ಮಲ್ದೇರಿ ಪದ್ಮನಾಭ ವರ್ಕಾಡಿರ ಮಸ್ತ್ ಉಲ್ಲೇಖ ಮಲ್ತೆ ಪಂಡೇರಿ ಪಿಲಿತ ಇತಿಹಾಸ ಅತ್ತನ ಪಿಲಿ ನಲಿಕೆ ದಾಯಗಿ ಪಂಪಿನತ ಒಂದು ಉದ್ದೇಶ ಪಂಡೇರಿ ನಂಗೆ ಮಾತ್ರ ಗೊತ್ತಿತ್ತು ಲೆಕ್ಕನೆ ನವರಾತ್ರಿದ ಒರಂಬ ದಿನದ ಆ ದೇವಿನ ಆರಾಧನೆಗೆ ಪಿಲಿಕ್ ಭಾರಿ ಪ್ರಾಮುಖ್ಯ ಕೊಡ್ತಾನಂಚಿನವು ನಂಗೆ ಮಾತ್ರ ಗೊತ್ತುಂಡು ಇನಿ ಮುರನ್ ಇವಲ ಆ ಪಿಲಿತ ಗೊಬ್ಬು ತೋನಾಗ ಐಕ್ ದರ್ಶನ ಬತ್ತನಂಚಿನಲ್ಲ ಒಂಜಿ ಉಲ್ಲೇಖ ಮುರನಿ ತೋಜಿದ್ ಬೈದಂಡೆ ಅಂಚಾದ ಪಿಲಿತ ಗೊಬ್ಬು ಭಾರಿ ಇತಿಹಾಸ ಭಾರಿ ವರ್ಷದ್ದು ದುಂಬೆ ಈ ಪಿಲಿಕ್ ಭಾರಿ ಮಹತ್ವನ ಕೊರ್ಪನ ಮುಖಾಂತರ ನವರಾತ್ರಿದ ಉತ್ಸವಡು ಇನಿ ಐಕ್ ಭಾರಿ ಒಂಜಿ ಮಣ್ಣನೆ ತಿಕ್ಕೊಂಡು ಒಂಜಿ ಶ್ರದ್ಧಾ ಭಕ್ತಿಡ್ ಪಿಲಿವೇಶ ಮಲ್ತೊಂದಿಪ್ಪಿನವು ನಮ್ಮ ಮಾತ ತೂತ ಅಂಚಾದ ಇನಿ ಆ ಪಿಲಿತ ಕರಿನ 23 ವರ್ಷದಿಂದ ಈ ಭಾಗಡ್ ನಮ್ಮ 40 ವರ್ಷದಿಗೆ ಮಾಧವರ ಕೈದಿರ್ತ 40 ವರ್ಷ ಆನಂದ ಪನೊಂದುಲ್ಲೇರಿ ಇನ್ನು 40 ವರ್ಷದಿಂದ ನಮ್ಮ ಊರದ ಆ ಸಂಸ್ಕೃತಿ ಪರಂಪರೆ ಈ ನವರಾತ್ರಿಗೆ ದಾದ ಹಿರಿಯಕ್ಕಳು ಸೇವೆ ಮಲ್ತೊಂದಿತ್ತಾರ ಒಂಜಿ ನರ್ತನ ಸೇವೆ ಕೊರೊಂದಿತ್ತಾರ ಇನ್ನು ಪುನರಪ್ಪಿ ಜನಕುಲಿಗೆ ತೆರಿಪಾವನ ಅತ್ತನ ನಮ್ಮ ಆ ಒಂಜಿ ಹಿಂದೂ ಧರ್ಮದ ಉತ್ಸವಾದಿಲ್ಲೆಡು ಒಂಜಿ ಪ್ರಾಮುಖ್ಯತೆಯನ್ನು ಕೊರ್ಪನಂಚಿನ ಕಾರ್ಯಕ್ರಮನ ಇನ್ನು ಮಲ್ಪುನ ಇನ್ನು ಬಾರಿ ಒಂಜಿ ಎಡ್ಡೆ ಕಾರ್ಯನು ಮಲ್ದೇರಿ ಒಂಜಾತಿ ನಮ್ಮ ಜವನ
ಜವನೇಡ ಎಡ್ಡೆ ಪ್ರತಿಭೆಲು ಉಂಡು. ಆ ಪ್ರತಿಭೆಲು ಒಂದು ಬಂಡ ಒಂಜಾತಿ ಐಕ ತಯಾರಿ ಮಲ್ಪನ ಮುಖಾಂತರ ಆ ಪಿಲಿಕ್ ಹೆಜ್ಜೆದಿ ಒಂದು ಆ ಪಿಲಿತ ನಡೆದಾದೊಂಡ ಆ ನೀ ನಮ್ಮ ಹಿರಿಯಕಲು ತೂಪಾದು ಕೊತ್ತನಂಚಿನ ನಡೆನು ಇನಿ ಪುನರಪ್ಪಿ ನನ್ನದ ಪೀಳಿಗೆಗೆ ಐನು ತೆರಿಪಾದು ಕೊರ್ಪನಂಚಿನ ಕಾರ್ಯನ್ಲ ಇನಿ ಜವನೇರು ಎಡ್ಡೆ ಒಂಜಿ ಪ್ರತಿಭೆಲು ಈ ಬಾಗಡ್ ಇತ್ತೊಂದು ಇನಿ ನಮ್ಮ ಜಿಲ್ಲೆಡ್ ಐಕಿ ಬಾರಿ ಮಣ್ಣನೆ ಕೊರ್ಪನಂಚಿನ ಕೆಲಸನ ಬಲ್ತನಂಚಿನ ಬಾರಿ ಅಭಿನಂದನೆ ಎಂದು ನಿಕ್ಲಿಗೆ ಸಲ್ಲಿಸ ಒಂದು ಇನಿ ನನ್ನ ದುಂಬುಗಳ ನಿಕ್ಲನ ಈ ಒಂಜಿ ಕಾರ್ಯ ನನ್ನದ ಪೀಳಿಗೆಗಳ ಒಂಜಿ ಪ್ರೇರೇಪಣೆ ಆವಡು ನವರಾತ್ರಿದ ಉತ್ಸವಡ್ ಪ್ರತಿ ವರ್ಷದ ನಂಗೆ ಆ ಸೋಮನಾಥನ ದಯಟ್ಟು ಪ್ರಶಸ್ತಿ ತಿಕ್ಕುನಂಚಿನ ಆ ಒಂಜಿ ಕಾರ್ಯ ಆವಡಿಂದ ಈ ಸಂದರ್ಭಡು ಪನ್ನೊಂದು ಇನಿ ನಮ್ಮ ವ್ಯವಸ್ಥಾಪನಾ ಸಮಿತಿ ಅಭಿನಂದನೆ ಕೋರ್ಪನಂಚಿನ ಈ ಕಾರ್ಯಕ್ರಮ ನನ್ನ ನಡಬೆರಂಡು ನನ್ನ ದುಂಬದ ದಿನಗಳ ಮಾತ ಧಾರ್ಮಿಕ ಕಾರ್ಯಕ್ರಮಗಳು ನಿಕ್ಲ ಮಾತ ಸೇವೆ ಉಪ್ಪಡು ಐಕ ಸೋಮನಾಥ ದೇವರ ಸಂಪೂರ್ಣವಾಯಿನ ಅನುಗ್ರಹನ ಕೊರಡೊಂದು ಈ ಸಂದರ್ಭಡು ಪನ್ನೊಂದು ಅವಕಾಶಕ್ಕಾದ ವಂದನೆ ಸಲ್ಲಿಸೋದನ್ನು ಪಾತಿರುವಂತವೆ. ಜೈ ಹಿಂದ್, ಜೈ ಭಾರತ್. ಈ ಸಾಧನೆಗೆ ಮಲ್ಲ ಮಟ್ಟದ ಕೊಡುಗೆಯನ್ನು ಕೊಡ್ತೇವೆ. ಮೇರೆಗೆ ಅಭಿನಂದನೆಗಳು, ಅಭಿವಂದನೆಗಳು. ನನ್ನ ದುಂಬಗಳ ಈ ತಂಡ ದೇಶ ವಿದೇಶಗಳ ಪೋದು ತನ್ನ ಚಾತುರ್ಪುನು ತೋಜವನಂಚಿನ ಶಕ್ತಿನ ಪರಮಾತ್ಮೆ ಕೊರಡು ಬಂದು ವಿನಂತಿ ಅಂಚನೆ ಸ್ಮರಣಿಕೆನು ಶ್ರೀ ಸುಧೀರ್ ಶೆಟ್ಟಿ ಬೇರೆ ನಮ್ಮ ತಂಡನ ಉದ್ದೇಶಿಸಿದ ಎರಡು ಪಾತ್ರರಿಗೆ ಕೊಡುಗೆ ಇದಾನೆ. ಸುಧೀರ್ ಶೆಟ್ಟಿ ಬೇರೆ ಎರಡು ಪಾತ್ರರು ಮಾತ ಈ ಅಕ್ಕಲ್ನ ಚಟುವಟಿಕೆ ತೂದು ಎಂಕ್ಲಿಗೆ ಅಕ್ಕಲ್ನ ಬೆಲ್ಲಿಗೆ ಭವಿಷ್ಯದ ಪ್ರಥಮ ಸ್ಥಾನ ಪಡೆದಿರುವಂತಿನ ಖುಷಿಟ್ಟು ಎಂಕಲ್ ಒಂದು ಎಲ್ಲಿಯ ಸಂಸ್ಥೆ ಉಂಡು ಎನ್ನ ಮಗನ ಪುತ್ರಡ್ ಮಲ್ದಿನ ಅರ್ಜುನ್ ಚಾರಿಟಿ ಫೌಂಡೇಶನ್ ಬಂದು ಐತೆ ಆ ಮಗನ ನೆನಪುಡು ಎಲ್ಲಿ ಒಂದು ಕಾಣಿಕೆ ಎನ್ನ ಮಗಲ್ ಕಾಂಚಿ ಆಕ್ಲ ಸೋಮೇಶ್ವರದ ಕೊರದು ಅರೆಗೆ ನನಾತ ಅರೆ ಶಕ್ತಿ ಕೊರಡು ಪ್ರಾರ್ಥನೆ ಕೊರಡು ಕಲೆಗೆ ಬೆಲೆ ಕಟ್ಟಿಯಲು ಸಾಧ್ಯ ಇಜ್ಜಿಗೆ ಅಂಡ ಗೌರವ ಕೊರ್ಪಣಕ್ಕೆ ಅಡ್ಡಿ ಇಜ್ಜಿ ಈ ಅಂಚನೆ ಕಲೆಗೆ ಗೌರವ ಕೊರನಂಚಿನ ಉದ್ಯಮಿ ಸುಧೀರ್ ಶೆಟ್ಟಿ ಮೇರೆಗೆ ಅಭಿನಂದನೆಗಳು, ಅಭಿವಂದನೆಗಳು. ನನಾಥ್ ವಿಶ್ವನಾಥ್ ಬೇರೆ ವೇದಿಕೆಗೆ ಬರಡು. ಅಂಚನೆ ಈ ತಂಡದ ಯಶಸ್ವಿಗೆ ಮೂಲೆ ಉಂತುದು ಜವನೇರ್ನ ಬೆರಿ ಬೊಟ್ಟುದು ಅಕ್ಲೇನೆ ಈ ಮಟ್ಟಗೂ ಕಣತನಂಚಿತನ ಚಂದ್ರಹಾಸ್ ಪೂಜಾರಿ ಸೋಮೇಶ್ವರ ಚಂದ್ರಹಾಸ್ ಪೂಜಾರಿ ಮೇಲೆ ಬರಡು ನಿವೇಶ್ ನೆತ್ತ ವಯಸ್ಸದಿತ್ತು ಅನ್ನಲ್ಲ ಜವನೇರ್ನ ಪಿರಾವಡಿತ್ತಿನಾರು ಚಂದ್ರಹಾಸ್ ಪೂಜಾರಿ ಮೇರೆಗೆ ಗಟ್ಟಿ ಸಮಾಜದ ಹರಿಶ್ಚಂದ್ರ ಗಟ್ಟಿ ನಾಯಕರು ಶಾಲೆ ಪದ್ಧತಿ ಆಶೀರ್ವಾದ ಅಲ್ಲ ಮಲ್ಪಡು ನನ್ನ ದುಂಬಗಲ ಈ ಸೇವೆ ನಿರಂತರವಾದ ಉಪ್ಪಡು ಬಂಪಿನ ಆಶಯ ಅಂಚನೆ ಹರಿನಾಕ್ಷಿ ಬೇರೆ ಗೌರವ ಪ್ರಸಾದ ಕೊರ್ಪೇರು ಸ್ಮರಣಿಕೆ ಚಂದ್ರ ಸುಚಿಲ್ ಕೊರ್ಪೇರು ಪಡೆ ಚಿತ್ರ ಮಹೇಶ್ ಬೇರ್ನ ಆ ಗೊಬ್ಬನು ತೀರ ಭಾರಿ ಖುಷಿ ಆವಂತುಂಡು ಟಿವಿ ಹಿಡ್ತು ನಂಗೆ ಭಾರಿ ಖುಷಿ ಆವಂದಿತ್ತು. ಮಹೇಶ್ ಬೇರೆ ವೇದಿಕೆ ಬರಡು ಅಂಚನೆ ನಿತಿನ್ ಕುಂಟೆ ಬಿಳಿಬಾರ್ದು ನಂಚಿತ್ತಿನ ನಿತಿನ್ ಭಾರಿ ಅವು ಖಾಲಿ ಪಿಲಿಯೇ ಸಾಕ್ಷಾತ್ ಪಿಲಿಯೇ ವೇದಿಕೆ ಬರಂದಿತ್ತಿನಕ ಅನಿಸೊಂದಿತ್ತು ಆರ್ಲ ವೇದಿಕೆ ಬರಡು ಅಂಚನೆ ಶರಣ್ ಮಕ್ಕಳೇನೆ ಸುಧಾಕರ್ ಭಂಡಾರಿ ಮುಡಿ ಹಾಕಿನಾರೆ ವಿಶ್ವನಾಥ್ ಮುಡಿ ಹಾಕು ನಾವು ಪಂಡ ಪಿಲಿಟ್ ಮುಡಿ ಹಾಕು ನಾವು ದುಂಬು ಕುರಿ ಹಾಕು ಅಂತೇಳಿ ಇತ್ತ ಕುರಿ ಹಾಕ್ಯಾರ ಆಪುಜಿ ಅಂಡ ಮುಡಿ ಹಾಕು ನಾವು ಅವು ವಿಶೇಷಣೆ ಅವಕ್ಕೆ ಆ ಕಲೆಕ್ಕೆ ನಮ್ಮ ಬೆಲೆ ಕಟ್ಟರ ಆಪುಜಿ ಐಕೆ ಕೊರ್ಪಿನ ಗೌರವವನ್ನು ಸ್ವೀಕಾರ ಮಾಡ್ಕೊಂಡು ಬಂದು ವಿನಂತಿ.
ಯಶವಂತ್ ದೇವಾಡಿಗ ಮಕ್ಕಳು ಆಗ್ಲೇನೆ ಸನ್ಮಾನಿಸೋಡು ಒಂದು ವಿನಂತಿ. ರವಿಶಂಕರ್ ರವಿಶಂಕರ್ ಮುತ್ತಣ್ಣ ಶೆಟ್ಟಿ ಬೊಕ್ಕ ರಾಘವ್ ಉಚ್ಚಿಲ್ ದಯಮಾತು ವೇದಿಕೆ ಬರಡು. ಶಶಾಂಕ್ ಮಕ್ಕಳು ವೇದಿಕೆ ಬರಡು ಬಂದು ವಿನಂತಿ. ಕೊಂಡಾಣ ಗುರಿಕಾರರು ಮುತ್ತಣ್ಣ ಶೆಟ್ಟಿ, ರಾಘವ ಉಚ್ಚಿಲ್, ಅಂಚನೆ ರಾಜೇಶ್ ಗಟ್ಟಿ ಬೇರೆ ವೇದಿಕೆ ಬರಡು. ರಾಜೇಶ್ ಗಟ್ಟಿ ದಯಮಾಡ್ತದೆ ಶಿವಭಕ್ತ ವೃಂದದ ರಾಜೇಶ್ ಗಟ್ಟಿ ಬೇರೆಲ್ಲ ಬರ್ತದೆ ಅಕ್ಲೆಗೆ ಸನ್ಮಾನ ಮಾಡ್ಬಿಟ್ಟು ಬಂದು ವಿನಂತಿ. ನನ್ನ ಶಶಾಂಕ್, ಪ್ರಜ್ವಲ್, ದೀಕ್ಷನ್, ಅಜಿತ್ ಶೆಟ್ಟಿ, ದಿನೇಶ್ ಕಾಜವ, ಅಜಿತ್ ಶೆಟ್ಟಿ ದಯಮಾಡ್ತದೆ ವೇದಿಕೆ ಬರಡು. ಸೋಮನಾಥ ಭಜನಾ ಮಂಡಳಿದ ಸದಸ್ಯರು 2 ಜನ ವೇದಿಕೆ ಬರಡು. ಕಿನ್ಯ 2 ಪಿಲಿಕಲಿಗೆ ಸನ್ಮಾನ. ಸೋಮನಾಥ ಭಜನಾ ಮಂಡಳಿದ ಲೀಲಾವತಿ ಅಂಚನೆ ಬೇತೇರು ಮತ್ತು ಒಳ್ಳೆಯಗಳು ಒಟ್ಟಿಗೆ ಬಲೆ ಬರ್ತದೆ ಆ 2 ಕಿನ್ಯ ಪಿಲಿಕಲಿಗೆ. ಉಷಾ ಕೊಲ್ಲೇರು ಮಾತೇ ನನ್ನ ಆಶೀರ್ವಾದ ಬೋರ್ಡು ಜೋಕಲಿಗೆ ಅಂಚದು ದಯಮಾಡ್ತದೆ ಸೋಮನಾಥ ಭಜನಾ ಮಂಡಳದ ಸದಸ್ಯರು. ವಿನೀತ್ ಬೊಕ್ಕ ಸೌರವ್ ಕೂಡ 2 ಪಿಲಿವೇಷಧಾರಿಗಳು. ವಿನೀತ್ ಬೊಕ್ಕ ಸೌರವ್ ಮೇರೆಗೆ ರವಿರಾಜ್ ಸಾರಸ್ವತ್ ಕಾಲನಿ. ದಿನೇಶ್ ಕಾಜವರು ದಯವಂತದೆ ವೇದಿಕೆಗೆ ಬರಲು. ಅತಿ ಪ್ರಾಮುಖ್ಯವಾದ ಚಿತ್ರ ವ್ಯಕ್ತಿಗೆ ಸನ್ಮಾನ ಮಾಡ್ತಾರೆ. ದಿನೇಶ್ ಕಾಜವೇರು ದಯವಂತದ ವೇದಿಕೆಗೆ ಬರಲು. ಚಿತ್ರ ಮಾಧವ ಸೋಮೇಶ್ವರ ಮೇಲಿನ ಮಾತ ಗಣ್ಯಾತಿ ಗಣ್ಯರೇ ಸಮ್ಮುಖಡು ನಮ್ಮ ಊರ್ದರೆ ಆಯ್ನ ಚಿತ್ರ ದಿನೇಶ್ ಕಾಜವೇರು ಗೌರವದ ಸಾಲು ಸಮರ್ಪಣದ ಮೂಲಕ ಅತಿಥಿ ಅಭ್ಯಾಗತರ ಪೂರ ಆಶೀರ್ವಾದ ಮಂತದೆ. ನನ್ನ ದುಂಬಗಳಾಗಿ ತಂಡ ನಿರಂತರವಾದ ಚಿತ್ರ ಪ್ರದರ್ಶನ ಕೊರಂದು ರಾಷ್ಟ್ರ ಮಟ್ಟಡು ಅಂತಾರಾಷ್ಟ್ರೀಯ ಮಟ್ಟಡು ಖ್ಯಾತಿನ ಪಡೆಯಡು ಬಂದು ಆಶೀರ್ವಾದ ಮಲ್ಪಡು ಬಂದು ವಿನಂತಿ. ಕಾರ್ಗೆ ಅಡ್ಡ ಬರೊಂದು ಸೋಮೇಶ್ವರ ಫ್ರೆಂಡ್ ಸರ್ಕಲ್ ದಾದಾ ಮರಣಿ ಪ್ರಥಮ ಪ್ರಶಸ್ತಿ ಪಡೆತನ ಎಂಕೆಲ್ಲ ಒಂಜಾತ್ ಮಸ್ತ್ ಖುಷಿ ಪಡೆತನಕಲ್. ಸೋಮೇಶ್ವರದ ಪುದರನ್ನು ರಾಷ್ಟ್ರ ಮಟ್ಟದ ಕೊನೆ ನೆಂಚಿನ ತಂಡ ನಮ್ಮ SFC ಸೋಮೇಶ್ವರ ಲೆಕ್ಕಾದ ನಮ್ಮ ಮಾತೆಲ್ಲ ಬಾರಿ ಖುಷಿ ಪಡೆತ. ನಿವೇಶನ ಒಂಜಿ ಪಾತ್ರ ನಮಕ್ ಮರಣಿ ದಾದ ಪ್ರಶಸ್ತಿಗದನ್ನ ನಮ್ಮ ಜವಾಬ್ದಾರಿ ನನಾತ್ ಹೆಚ್ಚಾತಂದು. ನಿವೇಶನ ನಮ್ಮ ಜವಾಬ್ದಾರಿ ನನಾತ್ ಹೆಚ್ಚಾತಂದು. ಈ ಸಲ ಒಂಜಿ ಪಂತೋಡು ಫಸ್ಟ್ ನಮ್ಮ ಪಂತ ದಾದಾ ಗೊಬ್ಬ್ಯಾನ ಐಟ್ರೆ ನಿಜವಾದ ನಮಗೆ ಪ್ರಶಸ್ತಿ ಬರಡಿತ್ತುಂಡು. ದಾದನ ಐಟ್ರೆ ನಮಕ್ ಕಲಾಮಾತೆಗೆ ದ್ರೋಹ ಆನಂದ ಪಂಪಣಿ ಕಲಾಮಾತೆಗೆ ದ್ರೋಹ ಆಂಡು ಐಟ್ರೆ ನಮಗೆ ಪ್ರಶಸ್ತಿ ಬಸ್ತಿಜಿ ಅಂಡ ನೆಕ್ಸ್ಟ್ ಗೊಬ್ಬಡು ನಮಕ್ ದಾದಾ ಕಲಾಮಾತೆ ನಮ್ಮ ಸೇವೆ ಮಂತನ ದಾದಾ 1.5 ತಿಂಗಳಿಂಚ ನಮ್ಮ ಈ ಜವಣಿಯರು 15 ಜನ
ನಮ್ಮ ಇಂಗ್ಲ ರಕ್ತೇಶಿ ದೇವಸ್ಥಾನ ಆ ಅಭ್ಯಾಸನ ಮಲ್ತೊಂದಿತ್ತಾರ ಐಕೆ ದಾದಾಪುರ ಶ್ರಮ ನಿವೇಶನ ಇರ್ನ ಮುಖಾಂತರ ಪಾಳ್ದಾರ ಅವೇತ ಖರ್ಚು ಮಂತಾರ ಐಕೆ ಪೂರ್ಣ ಪ್ರತಿಫಲ ಆಂಧ್ರ ನಮಗೆ ತಿಕ್ಕಂಡು ಒಂದು ಏರ್ನಲ್ಲ ಇನ್ಫ್ಲುಯೆನ್ಸ್ಡ್ ತಿಕ್ಕಿನಂಚಿನ ಪ್ರಶಸ್ತಿ ಖಂಡಿತ ಆಯ್ತು ಸ್ವಾಮಿ ಸೋಮನಾಥ ದೇವರ ಲಂಚನ ನಿಖಲಮ್ಮಿನ ಮಾತ ದೈವ ದೇವರ ಇನ್ಫ್ಲುಯೆನ್ಸ್ ಮಾತನ್ನ ನಡತೀನಿ ಈ ಒಂದು ಪ್ರಶಸ್ತಿ ಏರ್ನಾಡ ಇನ್ಫ್ಲುಯೆನ್ಸ್ ತಿಕ್ಕದಿನಿ ಪಂಪಿನ ಪಾತ್ರ ಏರ್ನಾಡ ಪಂಡೇರ್ನಾಂಡ ಈ 15 ಜನ ದಾದ ಭಂಗಮತ್ತರ ಈರು ದಾದ ಖರ್ಚು ಮಂತಾರ ನೆಕ್ ಮಂತಿನ ದ್ರೋಹ ಒಂದು ದಾದ 15 ಜನ ಭಂಗಮತ್ತರ ಈ ಖರ್ಚು ಮಂದಿನಕ್ಕೆ ಅವು ಇನ್ಫ್ಲುಯೆನ್ಸ್ ತಿಕ್ಕಿ ಮಾಡ್ದಾಂಡ ಆಕಲು ಪಾಪ ಏತ್ ಭಂಗಮತ್ತರ ಬೆಲೆ ಜನದ ಕಾಪುಡು ಆಕಲು ಭಂಗಮತ್ತಿನಕ್ಕೆ ಆಕಲು ಆ ವ್ಯವಸ್ಥಿತವಾದ ಸಂಪ್ರದಾಯ ಒರಿತದ ದಾದ ಕುಣಿತ ಮಂತಾರ ಇಡೀ ಊರು ಇಡೀ ನಮ್ಮ ಇತರ ರಾಜ್ಯದಂತೆ ತೂವೊಂದಿಲ್ಲಿರು ಮಾತೆಲ್ಲ ಖುಷಿ ಪಡ್ತೀರಿ ಫಸ್ಟ್ ದಿನ ದಾದ ನಮ್ಮ ಮಂತನ ಇಲ್ಲ ತೂದು ನಮಗೆ ಪ್ರಶಸ್ತಿ ಸಿಕ್ಕಿಜಿ ಬಂದೇನು ಅಕ್ಲು ಬೇಜಾರು ಪಡೆದು ನಮ್ಮ ಐದು ಬೇಜಾರು ಪಡ್ತಾ ಅಂಡ ಊರ್ದಾಗ ಮಾತೆಲ್ಲ ಬೇಜಾರು ಪಡೆಯುತ್ತೀರಿ ಅಂಡ ನೆಕ್ಸ್ಟ್ ದಿನ ನಮಗೆ ಅಗತ್ಯವಾದ ಒತ್ತಿಕೊಂಡು ದಾದ ಕಲಾ ಮತ್ತು ಸೇವಂತನೇ ಒತ್ತಿಕೊಂಡು ನಮ್ಮ ದುಂಬದ ದಿನಟ್ಟು ಫಸ್ಟ್ ದಿನ ನಮಗೆ ಪ್ರಶಸ್ತಿ ಸಿಕ್ಕನಾಗ ಈಗ ಪ್ರವೀಣ್ ಫೋನ್ ಬಂದಿತ್ತೀರಿ ಬಾರಿ ಬೇಜಾರು ಪಾತೀರಿ ನನ್ನ ಈಗಲೂ ಸ್ಪರ್ಧೆನೆ ಮನ್ಪೂಜಾ ಅಂತ ಪಾತ್ರ ಬಂದಿರಿ ಆ ಬಂಡೆ ಇಜ್ಜಿ ನಮಗೆ ಚಾಲೆಂಜ್ ನಾನು ಶುರುವಾತೀನಿ ನನ್ನ ದುಂಬುಗು ಎಂಗ್ಲ ದಾದ ಈ ಸಲ ಇತ್ತು ಸಪೋರ್ಟ್ ಮಾಡ್ತಾನೆ ನನ್ನ ದುಂಬುಗು ಎಂಗ್ಲ ಸಂಪೂರ್ಣ ಸಪೋರ್ಟ್ ಉಂಡು ಅವತ್ತ ಎಂಗ್ಲ ಎನ್ನ ಪೈಕಿ ಏರುಳ್ಳೇರ ರವಿ ಅನ್ನಂಚಿನಾಗಲಿ ಉಪ್ಪುನಾಗ ನಮಗೆ ಅದೆಲ್ಲ ಪೋಡಿ ಹಿಡಿದು ಇಜ್ಜಿ ಅರ್ನ ಒಂಜಿ ಪೈಕಿ ಉಂಡು ನಮ್ಮ ಸಂಪೂರ್ಣ ಸಪೋರ್ಟ್ ನಮ್ಮ ನಿಖಲಿಗೆ ಉಂಡು ಅವತ್ತಂದೆ ದುಂಬದ ಏತ್ ಕಡೆ ಸ್ಪರ್ಧೆ ಆಪುಣ ಈ ಸಲ ನಮ್ಮ ಐನಾದಿ ಕಡೆ ಸ್ಪರ್ಧೆ ಆಗ್ತದೆ ಏತ್ ಕಡೆ ಸ್ಪರ್ಧೆ ಆಪುಣ ಪೂರ ಸ್ಪರ್ಧೆಗಳು ನಮ್ಮ ಪಾಲ್ದೆತ್ತು ನೋಡು ಅವ್ರು ಪ್ರಶಸ್ತಿ ಪಡೆಯೋಡು ಆ ಸೋಮನಾಥ ದೇವರು ನಮ್ಮ ಗುರುತು ಪಾಡಿದ್ರು ನಮ್ಮ ಖಂಡಿತ ಪ್ರಶಸ್ತಿ ತಿಕ್ಕೊಂಡು ಅವತ್ತಂದ್ರೆ ಆ 15 ಜನ ದಾದ 40 ದೇವರ ಆಗಲು ದುಂಬ ದಿನ ಕೂಡ ನಮ್ಮ ಒಟ್ಟಿಗೆ ತಂಡದೊಟ್ಟಿಗೆ ಉಪ್ಪೋಡು ಆ ದೇವರ ಅಕ್ಲೆ ಮಾತಿರಲ್ಲ ಎಡ್ಡ ರೀತಿಯ ಆಶೀರ್ವಾದ ಮಾಡ್ಪಾಡು ನಮ್ಮ ಒಂಜಪ್ಪ ಜೋಕಲ್ಲಕ ಈ ಒಂದು ತಂಡನ ಈ ಸೋಮೇಶ್ವರ ದೇವಸ್ಥಾನದ ಸೋಮನಾಥ ದೇವರ ಪುದಾರನ ರಾಷ್ಟ್ರ ಮಟ್ಟೋಡು ಅಂತಾರಾಷ್ಟ್ರೀಯ ಮಟ್ಟ ಕೊನಪುರಂಚಿನಡಿ ನಮ್ಮ ಮಾತಿರಲ್ಲ ಯಶಸ್ವಿ ಸಹಕಾರ ಮಂಟಪಕ್ಕೆ ನಿಖಲೆ ಮಾತಿರಲ್ಲ ರಕ್ತೇಶ್ವರಿ ದೇವಸ್ಥಾನ ರಕ್ತೇಶ್ವರಿ ಬಳಗ ಸೋಮೇಶ್ವರ ಪರವಾದಿ ಅನ್ನ ನಿಖಲೆ ಆರ್ಥಿಕವಾದ ಅಭಿನಂದನೆ ಮಂತಂದಲ್ಲೇ ಸೋಮೇಲ್ ದುಮ್ಮ ತಿರಾಕಲ ದಿನಕ್ಲಿಡು ಮುಡಿ ಹಾಕೊಂಡೆ ಕುರಿ ಹಾಕೊಂತಿರಂದು ಎನ್ನ ಪೊಪ್ಪಲ ಪದ್ಮನಾಭಣ್ಣ ಎನ್ನ ಪೊಪ್ಪಲ ಕುರಿ ಹಾಕಿದನಾರು ಅವಳ ಲಟ್ಟೆಡಂತ ಕುರಿ ಹಾಕಿದನಾರು ಎಂಕ ಬಾರಿ ಹೆಮ್ಮೆ ಹಾಕೊಂಡು ಪಂಡೆ ದೇವಣ್ಣ ಎನ್ನ ಪೊಪ್ಪಲ ಯೋಗೀಶನ ಪಂಡೆ ಇನ್ನ ಪೊಪ್ಪಲ ಕುರಿ ಹಾಕಿದಾರೆ ಮಾರ್ರೆ ಅಂತ ಇಲ್ಲಿನ ಪಣೊಂದಿಲ್ಲ ಒಂದನೇದು ಬೇರೆ ಕೊರಗಜ್ಜ ಬಿಡು ನಮ್ಮ ಮಾತ ಬತ್ತು ಸೇದ್ದ ಒಂಜಿ ವಿಷಯ ಪಂಪ ಧನ್ಯವಾದ ದುಂಬು ಈ ನಮ್ಮ ಪ್ರೈಸ್ ಬತ್ತಿನ ದಿನ ಯಾನು ಮಂಗಲ್ ದೇವಿಡು ಏನೊಂದು ಎಲ್ಲಿಯ ಸೇವೆ ಉಂಡ ಸೇವೆ ಮಾತೊಂದಿತ್ತೆ ಮಂಗಲ್ ದೇವಿಡು ಪಲ್ಲಂಕಿ ಬಲಿ ಆಯ್ಕೆ ಕುಲ್ನಾಗ ಮಾತಿರಲ್ಲ ಬೇಜಾರು ಹುಡ್ಗುಲ್ದಿರಲ್ಪ ದಾನೆ ಬೇಜಾರು ಹುಡ್ಗುಲ್ದಾರ ಒಂದು ಎಂಕ್ಲಿಗೆ ಬೇಜಾರಿ ಇರೇಗ ಕುಸಿತ ವಿಷಯ ಅವನಿಯರು ದಾಯಿಗೆ ಏನಕ ಎಂಕ್ಲಿನ ಊರ್ದ ಬಿಲಿ ಸೋತುಂಡು ಇರ್ನ ಊರ್ದ ಬಿಲಿಗೆ ಎಂದಿರು ಅವನಿಯರು ಮಂಗಲ್ ದೇವಿ ಬಂಡವಂತೆ ಮಲಮಲ್ಲ ಬಿಲಿಕುಲುಪುನ ಊರು ಅಂಚೆ ನಮ್ಮ ಸೋಮೇಶ್ವರದ ಬಿಲ್ಲಿಗೆ ಎಂದ್ರು ಮನ್ನಾಗ ಎಂಕ್ಲೊಂಜಿ ಬಾರಿ ಪ್ರೌಡ್ ಫೀಲಿಂಗ್ ಆದ ಜನ ಇದ್ರು ಎನ್ನ ಊರ್ದ ಬಿಲ್ಲಿಗೆ ಎಂದ್ರು ಮಾರ ಅಂಚೆ ಅವೇನೊಂಜಿ ಮಾತ ಸ್ಟೇಟಸ್ಲ ಬಾರ್ದು ನಮ್ಮ ವಾಟ್ಸಪ್ ಬರ ಬಾರಿ ಖುಷಿ ಆತಂದು ಅದಕ್ಕೋಸ್ಕರ ವಿಶೇಷವಾದ ಸುರುಕಾದ ಮಾತರಿಗೆ ಒಂಜಿ ಅಭಿನಂದನೆ ಕೊರೊಂದು ಇದನ್ನ ಧನ್ಯವಾದ ಸಮರ್ಪಣೆಗೆ ಬರೋದಿಲ್ಲ ಇನ್ನಿತ ದಿನ ನಮ್ಮ ಕಾರ್ಯಕ್ರಮಕ್ಕೆ ಒಂಜಿ ಪ್ರಧಾನ ಒಂಜಿ ಸೋಮೇಶ್ವರ ದೇವಸ್ಥಾನ ಪಂಡ ಅತಂಡ ನಮ್ಮ ಇಡೀ ಮಾಗಣೆ ಪಂಡಲ ನಮಕ್ ದೇವರ ಸಮಾನ ದುಪ್ಪನಾರು ನಮ್ಮ ಪೂಜೆ ತಂದಿದ್ದಾರೆ ಇನ್ನು ಯಾರು ನಮ್ಮ ಈ ಕಾರ್ಯಕ್ರಮಕ್ಕೆ ಬೈದೇರ್ ಪಂಡ ನಮಕ್ ಮಾತರಿಗಳ ಸಂತೋಷದ ಒಂಜಿ ವಿಷಯ ಅರೆಗೆ ನಮ್ಮ ಮಾತರಿನ ಪರವಾದ್ಲ ಆತ್ಮೀಯವಾದ ಧನ್ಯವಾದ ಅರ್ಪಣೆ ಅಂತಂದಿಲ್ಲ ಬೊಕ್ಕ ನಮ್ಮ ರವೀಂದ್ರನಾಥ ರೈಕುಲು ಪಂಡ ನಮ್ಮ ಊರಿಗೆ ಒಂಜಿ ಸ್ಟಾರ್ ಇತ್ತಿಲಕ ಆರೊಂಜಿ ಇತ್ತುಂಡ ನಮ್ಮ ಊರುಡು ವಾ ಕಾರ್ಯಕ್ರಮ ಫೇಲ್ ಆಪುಜಿ ನಮ್ಮ ದೇವಸ್ಥಾನ ಅಧ್ಯಕ್ಷರಾದುಲ್ಲೇರು ಒಂಜಿ ಇಂಚಿನ ಕಾರ್ಯಕ್ರಮ ಒಂಜಿ ರಪ್ಪಕ್ಕ ಮನ್ಪುಡು ಪಂಪುನ ಐಡಿಯಲ್ ಅವರಿಗೆ ಬತ್ತು ಬಂಡಾಂಡ ನಮ್ಮ ಮಾತೇರಿನ ಪರವಾದ ಅವರಿಗೆ ವಿಶೇಷ ಧನ್ಯವಾದನ ಅರ್ಪಣೆ ಮಾತೊಂದಿಲ್ಲ ಬೊಕ್ಕ ನಮ್ಮ ಸುಧೀರ್ ಶೆಟ್ಟಿ ಇಂದುಲ್ಲೇರ ನಮ್ಮ ಬೊಂಬೈದಾರಾಂಡಲ ನಮ್ಮ ಒಟ್ಟಿಗೆ ಮಾತು ದೇವಸ್ಥಾನದ ಹೆಚ್ಚಿನ ಕೆಲಸಡು ಅರಿನ್ಯಾನು ತೂಪಿನಿ ಶುರು ಕಾಂಡಲ ದೇವಸ್ಥಾನಡು ಪ್ರತಿದಿನ ನಮ್ಮ ರವಿಯಣ್ಣ ಪಡು ಅದನ್ನು ಮಲ್ಲಮಲ್ಲಕ್ಲು ಪಡು ಪ್ರತಿ ಸಲ ಅರ್ನೊಂಜಿ ಪುದರ್ ಬರ್ಪುಂಡು ಪಾತೆರ್ನಾಗ ಅರೆಗ್ಲ ನಮ್ಮ ಮಾತೇರ ಪರವಾದ ಪ್ರೀತಿಪೂರ್ವಕ ಧನ್ಯವಾದ ಅರ್ಪಣೆ ಅಂತಂದಿಲ್ಲ ಅದೇ ರೀತಿ ನಮ್ಮ SFCದ ನಿವೇಶರುಲ್ಲೇರು ಚಂದ್ರಣ್ಣಲ್ಲೇರು ವಿಶ್ವನಾಥರುಲ್ಲೇರು ಅಕ್ಲೆಗ್ಲ 3 ಜನಕ್ಲ ನಮ್ಮ ಪ್ರೀತಿದ ಧನ್ಯವಾದ ಅರ್ಪಣೆ ಅಂತಂದಿಲ್ಲ ಅಂಚನೆ ನಮ್ಮ ವೇದಿಕೆಡು ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿದ ಪ್ರಧಾನ ಕಾರ್ಯದರ್ಶಿನ ಜನಾರ್ದನ ಹೊಳ್ಳೆರುಲ್ಲೇರು ಅರೆಗ್ಲ ಪ್ರೀತಿಪೂರ್ವಕ ಧನ್ಯವಾದ ಅರ್ಪಣೆ ಅಂತಂದಿಲ್ಲ ನಮ್ಮ ಕೋಶಾಧಿಕಾರಿ ಪದ್ಮನಾಭ ಶೆಟ್ಟಿ ವರ್ಕಾಡಿಲ್ಲೇರು ಅರೆಗ್ಲ ಪ್ರೀತಿಪೂರ್ವಕ ಧನ್ಯವಾದ ಅರ್ಪಣೆ ಅಂತಂದಿಲ್ಲ ಗಟ್ಟಿ ಸಮಾಜದ ಹಿರಿಯರುಲ್ಲೇರು ಅರೆಗ್ಲ ಧನ್ಯವಾದ ಅರ್ಪಣೆ ಅಂತಂದಿಲ್ಲ ಚಂದ್ರಶೇಖರ ಚಿಲ್ಲೇರು ಅರೆಗ್ಲ ಪ್ರೀತಿಪೂರ್ವಕ ಧನ್ಯವಾದ ಅರ್ಪಣೆ ಅಂತಂದಿಲ್ಲ ನಮ್ಮ ವ್ಯವಸ್ಥಾಪಕ ಸಮಿತಿದ ಸದಸ್ಯರುಲ್ಲೇರು ವೇದಿಕೆಡು ಅಕ್ಲೆಗ್ಲ ಪ್ರೀತಿಪೂರ್ವಕ ಧನ್ಯವಾದ ಅರ್ಪಣೆ ಅಂತಂದಿಲ್ಲ ನಮ್ಮ ಸುಧೀರ್ ಶೆಟ್ಟಿರನ್ನ ಮಗಲುಲ್ಲೇರು ಅರೆಗ್ಲ ಪ್ರೀತಿಪೂರ್ವಕ ಧನ್ಯವಾದ ಅರ್ಪಣೆ ಅಂತಂದಿಲ್ಲ ನಮ್ಮ ಸುಧಾಕರ್ ಭಂಡಾರಲುಲ್ಲೇರು ಅರೆಗ್ಲ ಪ್ರೀತಿಪೂರ್ವಕ ಧನ್ಯವಾದ ಅರ್ಪಣೆ ಅಂತಂದಿಲ್ಲ ವೇದಿಕೆನು ಅಗಪ್ಪು ದುಮ್ಮು ಕುಡರ ದೇವರು ನನ್ನ ಅತ್ತೆ ಈಗ ಶಕ್ತಿನ ಕೊರಡು ತಂಡನ್ನು ಮುನ್ನಡೆಸೋಣ ಶಕ್ತಿನ ಕೊರಡು ಬಂದು ಆಶೀರ್ವಾದದ
ನೋಡಿ ಪಾತ್ರರೊಂದು ಸಭೆಟ್ ಭಾಗವಹಿಸಿದ ಮಾತರಿಗಳ ಧನ್ಯವಾದಗಳು ಅಂಚನೆ ಮಾಧ್ಯಮ ಮಿತ್ರರು ಅವರಿಗಳ ಧನ್ಯವಾದ. ನಿವೇಶರ ಮಾತೆರೆಲ್ಲ ಒರಿಪೋಡು ಬರ್ಪಿನೋಡ್ ಸಕಲ ನಮಗೆ ಅದೇ ಮಾತೆರೆಲ್ಲ ಒರಿಪಂಡ ಬರ್ಪಿನೋಡ್ ನಮಗೆ ನಾನೊಂಜಿ ಪ್ರೈಸ್ ತಿಕ್ಕು ಅಂಚ ನಮ್ಮ SFCದ ಮಾತ ನಮ್ಮ ಮಕ್ಳೆ ನಮ್ಮ ಊರ್ದಕ್ಲೆ ಮಾತೆರೆಗಳ ಪ್ರೀತಿಪೂರ್ವಕ ಧನ್ಯವಾದ ಅರ್ಪಣೆ ಮಾಡೋದಿಲ್ಲ ಅಂಚನೆ ನಮ್ಮ ಸೇರ್ದಿನ ಮಾತ ಗಣ್ಯರಿಗಳ ನಮ್ಮ ಮಾತ ಊರ್ದ ಬಾಂಧವ್ಯರಿಗೆ ಬೊಕ್ಕ ನಮ್ಮ SFCದ ಅಭಿಮಾನಿಗಳಿಗೆ ಧನ್ಯವಾದ ಸಮರ್ಪಣೆ ಬಂದಿದೆ. ವಿಶೇಷವಾದ ನಮ್ಮ ಯೋಗೀಶ್ ಅಣ್ಣ ಇನ್ನಿದ ಕಾರ್ಯಕ್ರಮ ಒಂಜಿ ಆವಡ್ ಬಂಡ ಒಂಜಿ ಬಿತ್ತು ಬಾರ್ದಿನಾರು ಯೋಗೀಶ್ ಅಣ್ಣಗೆ ಅಂಚ ಯೋಗೀಶ್ ಅಣ್ಣಗಳ ಮಾತೆರ್ಲ ಒಂಜಿ ಚಪ್ಪಾಳೆ ಕೊರಡು ಬಂದು ವಿನಂತಿ ಮಾತೊಂದಲ್ಲ ಅದೇ ಮಾತೆರೆಗಳ ಬೈದಿನಕ್ಲ ಮಾತೆರೆಗಳ ಒಂಜೇ ಪಾತ್ರೆಗಳು ಧನ್ಯವಾದ ಅಂತೊಂದು. బాలచంద్రరు మీరు వేదికకి బర్పని బారి కమ్మి తెర మరైతే ಬೇಳೆ ಮನ್ಪುನಾರು ಮೇರ್ನ ಆ ಬೇಳೆದ ಶಬ್ದ ಏರೆಗ್ಲ ಕೇನುಜಿ ಆಂಡಲ ಎಡ್ಡ ರೀತಿಯ ಬೇಳೆ ಬಂತಂದ್ರೆ ಮೇರೆಗೆ ಅಭಿನಂದನೆಗಳು ಅಂಚನೆ ಹೊಸಕುರಲ್ ಮಾಧ್ಯಮದ ಹೊಸಕುರಲ್ ಮಕ್ಕಳು ಎಂಕಲೊಟ್ಟಿಗೆ ಸದಾ ಏಪಲ ಉಳ್ಳೇರು ಅಕ್ಲೆಗಳ ಧನ್ಯವಾದಗಳು.